ಕಸ ವಿಂಗಡಣೆ ಸಮರ್ಪಕ ತ್ಯಾಜ್ಯ ವಿಲೇವಾರಿ ಇಲ್ಲದೆ ಅಕ್ಷರಶಃ ಮಂಗಳೂರಿನ ಸುರತ್ಕಲ್ ಕೇಂದ್ರ ಮೈದಾನಂತೂ ಗಬ್ಬು ನಾರ್ತಾ ಇದೆ. ಹೇಳೋರಿಲ್ಲದೆ ಕೇಳೋರಿಲ್ಲದೆ ಮೂಗು ಮುಚ್ಚಿ ನಡೆಯೋ ದುರ್ದೈವ ಬಂದಿದೆ. ದೇಶ ಪ್ರಧಾನಿ ನರೇಂದ್ರ ಮೋದಿಯವರ ಸ್ವಚ್ಛ ಭಾರತದ ಪರಿಕಲ್ಪನೆಯಲ್ಲಿ ಸುರತ್ಕಲ್ ನಗರ ಹೇಳ ಹೆಸರಲ್ಲದೆ ಮಂಗಮಯವಾಗುವ ಸಮಯ ಸನಿಹದಲ್ಲಿದ್ದಂತೆ ಕಾಣ್ತಿದೆ. ಸುರತ್ಕಲ್ ಕೇಂದ್ರ ಮೈದಾನದ ಮಾರುಕಟ್ಟೆ ಬಳಿಯ ವೀನಸ್ ಆಸ್ಪತ್ರೆಗೆ ತೆರಳುವ ದಾರಿಯಲ್ಲಿ ರಸ್ತೆಯಲ್ಲಿ ಕಸ ರಾಶಿ ಹಾಗೂ ಪ್ಲಾಸ್ಟಿಕ್ ತ್ಯಾಜ್ಯಗಳೇ ಕಂಡು ಬರ್ತಿದೆ. ಗೋರಕ್ಷಣೆ ಬಗ್ಗೆ ಮಾತನಾಡುವ ದೊಡ್ಡ ಜನರು ಒಮ್ಮೆ ಈ ಪ್ರದೇಶಕ್ಕೆ ಬಂದರೆ ಜಾನುವಾರುಗಳು ಪ್ಲಾಸ್ಟಿಕ್ ಸೇವಿಸುವುದರ ನಿಜ ದರ್ಶನವಾಗುತ್ತಿದೆ. ಇದಕ್ಕೆಲ್ಲ ಜನಪ್ರತಿನಿಧಿಗಳ ಮೌನವೇ ಕಾರಣ ಅನ್ನೋದು ಸುರತ್ಕಲ್ ಜನತೆಯ ಆರೋಪ. ಇದರ ಜೊತೆಗೆ ನಗರದ ವ್ಯಾಪಾರಸ್ಥರು ಕೂಡ ಪ್ರಜ್ಞಾವಂತರ ರೀತಿಯಲ್ಲಿ ವರ್ತಿಸಿ ಕಸವನ್ನ ಎಲ್ಲೆಂದರಲ್ಲಿ ಡಂಪ್ ಮಾಡದೆ ಪರಿಸರ ನೈರ್ಮಲ್ಯಕ್ಕೆ ಪ್ರಾಶಸ್ತ್ಯ ನೀಡುವಲ್ಲಿ ಗಮನ ಹರಿಸಬೇಕಾಗಿದೆ.